ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಬಂಗ್ರಕೂಳೂರು ವಾರ್ಡ್ನ 16ರ ಸಮಗ್ರ ಅಭಿವೃದ್ಧಿಗಾಗಿ 33.07 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕರಾದ ಡಾ ವೈ ಭರತ್ ಶೆಟ್ಟಿಯವರು ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿದರು. ಕೊಡಗನ ಗಣೇಶ ನಗರದ ಶ್ರೀ ಮಹಾಗಣಪತಿ ಭಜನಾ ಮಂದಿರದ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಡಾ ವೈ ಭರತ್ ಶೆಟ್ಟಿಯವರು ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡುವಂತಹ ಕೆಲಸ ಇಂದು ಆಗಿದೆ. ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿದರು. ಇವತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶೌಚಾಲಯದ ನಿರ್ಮಾಣದ ಕಾಮಗಾರಿ ಇರ್ಬೋದು, ಕಿರಣ್ ಅವರು ಅದನ್ನು ಆಲ್ರೆಡಿ ತಮ್ಮ ಕಾರ್ಪೊರೇಷನ್ ಫಂಡ್ಸಲ್ಲಿ ಮಾಡಿದ್ದಾರೆ. ಅದಕ್ಕೆ ಏನಾದರೂ ಹೆಚ್ಚಿನ ನೆರವು ಬೇಕಿದ್ರೆ ಅದನ್ನು ಸಹ, ಹಾಗೆ ನಿಮಗೆ ಮೇಲೆ ಶೀಟ್ ಏನು ಬೇಕಂತ ನೀವು ಕೇಳಿದ್ರಿ, ಅದರ ಸಹ ಅದಕ್ಕೆ ಏನಾಗಬೇಕಂತ ಹೇಳಿದರೆ, ಎಷ್ಟಾಗಬೇಕಂತ ಹೇಳಿದರೆ ಖಂಡಿತ ಒಂದು 2-3 ದಿನದೊಳಗಾಗಿ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅನಂತರ ಪಾಲಿಕೆಯ ಸದಸ್ಯ ಕಿರಣ್ ಕುಮಾರ್ ಅವರು ಮಾತನಾಡಿ 3,80,000 ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣಗೊಳ್ಳಲಿದೆ. ಶೀಘ್ರದಲ್ಲೇ ಕೆಲಸ ಕಾರ್ಯಗಳು ಆರಂಭಗೊಳ್ಳಲಿದೆ ಎಂದು ಹೇಳಿದರು. ವಾರ್ಷಿಕ ಮಹಾಸಭೆಟ್ ಒಂಜಾತಿ ಯೋಜನೆಯನ್ನು ಮೂಲ ಮನ್ಪುನಾಗ ಒಂಜಿ ಶೌಚಾಲಯ ನಿರ್ಮಾಣದ ಬಗ್ಗೆ ಎಲ್ಲ ಒಂಜಿ ಪಾತೆರ ಆ ಯೋಜನೆದ ಬಗ್ಗೆ ಪಾತೆರಿಯದು ಐಕ್ ಒಂಜಿ ಸಾಧಾರಣ ಒಂಜಿ 2.5 ಲಕ್ಷ ಮುಟ್ಟ ಬೋರ್ಡ್ ಹಾಕೊಂಡು ಪನ್ಪುನ ಒಂಜಿ ಎಸ್ಟಿಮೇಷನ್ ಒಂಜಿ ಅಂದಾಜು ಎಸ್ಟಿಮೇಷನ್ ತೆತ್ತಿತ್ತೇರು ಅಂಚ ಆ ವಿಚಾರ ಪಾತೆರ್ನಾಗ ಯಾನು ಶಾಸಕೇಡಲ್ಲ ಅಪಗಣೆ ಆಡ ಫೋನ್ ಉಡು ಪಾತೆರಿಯಾನು ಮೂಲೆ ಫೋನ್ ನಿಖಲ ಮೀಟಿಂಗ್ ಆವದು ಪುರಾಣೆ ಪಾತ್ರನಾಗ ಯಾರು ಪಂಡಿರ ಇನ್ನು ಮನ್ಪುಲ ಈಗದಲ್ಲ ವ್ಯತ್ಯಾಸ ಇತ್ತನಾಂಡ ಎನ್ನ ಫಂಡಲ್ಲ ಏನು ಕೊರಪೆ ಪಂಡದಾರೆ ಎಂಕ್ ಅಪ್ಪ ಪಣ್ಣಕ್ಕೆ ಏನು ಇಮಿಡಿಯೇಟ್ ಅದು ಹೆಂಗಿಲ್ಲ ಜೇಗಿಲ ಫೋನ್ ಮಂತೆ ಆ ಪೊರ್ತುಗು ಆರ್ಲ ಮನ್ಪೊಳಿ ಪಂಡದು ಪಣ್ಣಿರ್ದ ಅದು ಇಮಿಡಿಯೇಟ್ ಅದು ಐಕ್ ಎಸ್ಟಿಮೇಷನ್ ಯಾನು ಅಂದು ಅನುದಾನನ ಸರ್ಕಾರದ ವತಿರ್ದು ಮನ್ಪದು ಕೊರಪೆ ಪಂಪನ ಒಂಜಿ ಪಾತ್ರೆನಪ್ಪ ಕೊರ್ದಿತ್ತೆ ಅವು ಈತು ಬೇಗ ಆಪುಂಡು ಪಂಡದು ಯಾನ್ಲ ಎನ್ನದಿಜ್ಜಂಡು ಪಂಡ ನಮ್ಮ ಮೀಟಿಂಗ್ ಅದು ಒಂಜಿ 15-20 ದಿನ ಒಂಜಿ ತಿಂಗಳು ಒಲೈ ಅಂಡ ದೇವೇರಾಯನ ಒದಗದ ಕೊರಿಯರಿನಿ. ಈ ಸಂದರ್ಭದಲ್ಲಿ ಹಿರಿಯರಾದ ಗೋಪಾಲ್ ಕೋಟ್ಯಾನ್, ಶ್ರೀ ಮಹಾಗಣಪತಿ ಭಜನಾ ಮಂದಿರದ ಕೋಡಿ ಕಲ್ಲಿದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು.